ಇವತ್ತು ಲಚ್ಚು ಸಾಂಗ್ ಹೇಳ್ತಾಳೆ. ಸೊ ಇದು ಇವತ್ತಿನ ವಿಷಯ ಆಯ್ತಾ. ನಾನೀಗ ಹೇಳ್ತೇನೆ ನೋಡಿ. ಎಲ್ಲಿಂಟು ಗುಬ್ಬಚ್ಚಿ? ನೀನು ಗುಬ್ಬಚ್ಚಿಯಾ? ನೀನು ಗುಬ್ಬಚ್ಚಿಯಾ? ಓ ಲಚ್ಚು ಗುಬ್ಬಚ್ಚಿ ಅಂತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಲಚ್ಚು ಜೊತೆ ವಿಡಿಯೋ ಮಾಡ್ತಾ ಇದ್ದೇನೆ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜಯ್ ಕವಿತಾಸ್ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲ ಕೂಡ ಹೇಳ್ತೇನೆ, ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂಡ್ ಶಾಂಪೂ ಉಂಟು. ಇದು ಡ್ಯಾಂಡ್ರಫ್, ಲಾಂಗ್ ಹೇರ್, ಥಿಕ್ ಹೇರ್, ಬ್ಲ್ಯಾಕ್ ಹೇರ್, ಶೈನ್ ಹೇರ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಉಂಟು. ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಉಂತ್ಲೆ 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 ಪದ್ಯ ನೋಡಿತ್ತೆ. ಪದ್ಯ ಇವತ್ತು ಲಚ್ಚು ಸಾಂಗ್ ಹೇಳ್ತಾಳೆ. ಸೊ ಇದು ಇವತ್ತಿನ ವಿಷಯ ಆಯ್ತಾ. ನಾನೀಗ ಹೇಳ್ತೇನೆ ನೋಡಿ. ತುಳಸಿ ಪದ್ಯ ಪಲ್ಲೆ ತುಳಸಿ ಇದಕ್ಕ ನೀಲವರ್ಣ ನಾರಾಯಣಿ ನಿತ್ಯ ಕಲ್ಯಾಣಿ ಎಂಚ ಈಗ ನಾವೇನಾದ್ರೂ ರೀಲ್ಸ್ ಎಲ್ಲ ಇರ್ತಾ ಇರ್ತೇವಲ್ಲ, ಅದು ಎಂತ ಸಾಂಗ್ ಬರ್ತದೆ ಅದನ್ನ ಹೇಳುದು. ಬೇರೆ ಬೇರೆ ಸಾಂಗ್ ಜಯ 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 ಎಂತ ಹೇಳುದು. ಜಯ ಜಯ ಹೇಳು. ಜಯ 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 ಡ್ಯಾನ್ಸ್ ಮಾಡೋದು ಹೇಗೆ? ಜಯ 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 ಜಯಲ ಜಯಲ ಜಯ ಹೇಗೆ? ಆಂಡ್ ಅವು ಬುಚ್ಚಿ ಅವು ಬುಚ್ಚಿ 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 ಎಂದು ಕೊಪ್ಪೆ ಅವಳದಿದೆ ಜಾಸ್ತಿ ಹೊತ್ತಿಗೆ ನಿಲ್ಲುದಿಲ್ಲ. ಅಮ್ಮಮ್ಮ ಅಮ್ಮಮ್ಮ ಅಮ್ಮಮ್ಮ. ಕನ್ನಡ ಇದು ಯಾರು? ಇದು ಯಾರು? ಇದು ಯಾರು ಹೇಳು? ಇದು ರಿಯಾನ್ಶಿಯಾ? ಅಲ್ಲ ಲಚ್ಚುವ? ಲಚ್ಚುವ ರಿಯಾನ್ಶಿಯಾ? ರಿಯಾನ್ಶಿ ಬೇಡ, ಲಚ್ಚುವ. ಸಂಜು ಮಾಮ ಎಲ್ಲಿದ್ದಾನೆ? ಬೆಚ್ಚ ದೊಡ್ಡ ಮಾನಿ ದೊಡ್ಡ ಮಾನಿ ದೊಡ್ಡ ಬೊಚ್ಚ ಅಮ್ಮ ಯಾರು ಸಹ ಬೇಡ ಅಂತ ಅವಳಿಗೆ. ತುಳಸಿ ಯಾರು ಸಹ ಬೇಡಂತೆ, ತುಳಸಿ ಸಹ ಬೇಡಂತೆ. ನೀರಿ ನಿತ್ಯ ಕಲ್ಯಾಣಿ. ಮತ್ತೆ ಅವಳ ಫೇವ್ರೆಟ್ ಸಾಂಗ್ ಯಾವ್ದು ಗೊತ್ತುಂಟ? ಇದು ಮಸ್ತ್ ಮಲ್ಲೈಕಾ ಮುಚ್ಚ. ಮತ್ತೊಂದಿದು ರಾನು ಬೊಂಬೈಕಿ ರಾನು. ಅವಳ ಫಸ್ಟ್ ಫೇವ್ರೆಟ್ ಸಾಂಗ್ ಅಂತ ಹೇಳಿದ್ರೆ ರಾಣು. ಅದು ಸಾಂಗ್ ಉಂಟಲ್ವಾ, ಫೋಕ್ ಸಾಂಗ್. ಸೊ ಅದು ಇಟ್ಟರೆ ಸಾಕು, ಎಲ್ಲಿದ್ರು ಕೂಡ ಓಡಿಕೊಂಡು ಬಂದು ಡ್ಯಾನ್ಸ್ ಮಾಡುದು ಅವಳಿಗೆ. ಅವಳೊಂದು ಭಾರಿ ಫೇವ್ರೆಟ್ ಭಾರಿ ಫೇವ್ರೆಟ್ ಓಕೆ ಭಾರಿ ಫೇವ್ರೆಟ್ ಸಾಂಗ್ ಅವಳಿಗೆ. ಈಗ ಸದ್ಯಕ್ಕೆ ಈ ತುಳಸಿ ಸಾಂಗ್ ಅನ್ನ ಕೇಳಿ ಕೇಳಿ ಉಂಟಲ್ಲ, ಅದೇ ಸಾಂಗ್ ಅವಳಿಗೆ ಇದಾಗಿದೆ. ತುಳಸಿ ಅವಳಷ್ಟೇ ಕೇಳುದು ಸಾಂಗ್. ಪಲ್ಲಪ್ಪ ಹಾ ಯಪ್ಪ, ನಾನು ಆಫೀಸಿಗೆ ಅಂತ ಹೊರಟು ನಿಂತದ್ದು ನೋಡಿ, ಇವಳು ನನ್ನ ಕೂದಲೆಲ್ಲ ಲಗಡಿ ತೆಗೆದು ಬಿಟ್ಲು. ಇದೆಂತ ಮಗ? ಇದೆಂತ ಇದೆಂತ ಇದು ಯಾರು ಕೊಟ್ಟದ್ದು? ನೋಡಿ ಕೇಪುಲು ಹೂ ಇಟ್ಕೊಂಡಿದ್ದಾಳೆ. ಇದೆಂತ ಯಾರು ಕೊಟ್ಟದ್ದು ಮಗ? ಪುಪ್ಪಿಯಾ? ಪದ್ಯ ಹೇಳು, ಪದ್ಯ ಹೇಳು, ಪದ್ಯ ಹೇಳು, ಪದ್ಯ ಹೇಳು ಮಗ. ಯಾಕೆ ಅದು ಯಾಕೆ ಯಾಕೆ ಅಂತ ನಾನು ಎಂತ ಅಂತ ಕೇಳಿದ್ದು. ಅವಳು ಯಾಕೆ ಸಹ ಬೇಡ ಅಂತೆ. ಇರಗೆ ದಾತ ಬೋಡ್ಬೇಕಾ? ಎಂತ ಬೇಕು? ಎಂತ ಸಹ ಬೇಡವಾ? ಎಂತ ಸಹ ಬೇಡವಾ? ಇದೆಂತ ಲಚ್ಚುದು? ಇದೆಂತ? ನಿಮ್ಗೆ ವಿಷಯ ಗೊತ್ತುಂಟಾ? ಲಚ್ಚು ಲಚ್ಚು ಗುಬ್ಬಚ್ಚಿ ನೋಡಿಲ್ಲ? ಗುಬ್ಬಚ್ಚಿ ಅಲ್ಲ, ಗುಬ್ಬಚ್ಚಿ ಎಲ್ಲಿಂಟು? ಎಲ್ಲಿಂಟು ಗುಬ್ಬಚ್ಚಿ? ನೀನು ಗುಬ್ಬಚ್ಚಿಯಾ? ನೀನು ಗುಬ್ಬಚ್ಚಿಯಾ? ಓ ಲಚ್ಚು ಗುಬ್ಬಚ್ಚಿ ಅಂತೆ. ನೀನು ಲಚ್ಚುವಾ? ಮತ್ತೆ ರಿಯಾನ್ಶಿ ಯಾರು? ಬೇಡ, ಲಚ್ಚು ಆಗ್ಬೋದಾ? ಯಾಕೆ
ಮತ್ತೆ ಎಂಥದ್ದು ಕಮೆಂಟ್ ಮಾಡಿದ್ರಿ ಮಾರ್ರೆ, ಯಾರಂತ ನನಗೆ ಹೆಸರು ನೆನಪಿಲ್ಲ. ಒಬ್ರು ಕಮೆಂಟ್ ಮಾಡಿದ್ರಿ, ಯಾಕೆ ಲಚ್ಚು ಜೊತೆ ಮಾತ್ರ ವಿಡಿಯೋ ಮಾಡೋದು, ನಿಮಗೆ ಬೇರೆ ಕಂಟೆಂಟ್ ಸಿಗುದಿಲ್ವಾ, ಮತ್ತೆಂತ ಬೇರೆಯವರ ವ್ಲಾಗ್ ನೋಡಿ ತುಂಬಾ ಕಂಟೆಂಟ್ ಸಿಗ್ತದೆ ಅಂತ. ನಾವು ಬೇರೆಯವರದ್ದು ಯಾಕೆ ಕಾಪಿ ಮಾಡಬೇಕು, ನಮ್ಮದೇ ಮಾಡಿದ್ರೆ ಆಯ್ತು. ಅದೆಂತ ಗೊತ್ತಾ, ತುಂಬಾ ಜನ ಹೇಳುದು ಲಚ್ಚು ಜೊತೆನೆ ಜಾಸ್ತಿ ವಿಡಿಯೋ ಮಾಡಿ ಅಂತ. ಓಕೆನಾ, ನನಗೆ ಮೆಸೇಜ್ ಮಾಡ್ತಾರೆ ಕೆಲವರು ವಾಟ್ಸಪ್ ಇದು ಯೂಟ್ಯೂಬಲ್ಲಿ ಕಮೆಂಟ್ ಕೂಡ ಹಾಕ್ತೀರಾ. ಅದಕ್ಕೆ ಕೆಲವೊಂದಿಷ್ಟು ಜನ ಕಮೆಂಟ್, ಲಚ್ಚು ಜೊತೆನೆ ಯಾಕೆ ಮಾಡೋದು ಹಾಗೆ ಹೀಗೆ ಅಂತ. ನನ್ಗೆ ಎಂತ ಗೊತ್ತುಂಟಾ, ನಾನು ಕೆಲ್ಸಕ್ಕೆ ಹೋಗ್ತೇನೆ, ಬೆಳಿಗ್ಗೆ ಸ್ವಲ್ಪ ಇರ್ತೇನೆ ಗೊತ್ತಾಯ್ತಾ. ಸೊ ನನ್ಗೆ ಲಚ್ಚು ಜೊತೆನೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡ್ತೇನೆ, ಅದಕ್ಕೋಸ್ಕರ ಲಚ್ಚು ಜೊತೆನೆ ವಿಡಿಯೋ ಮಾಡ್ತೇನೆ ಅಷ್ಟೇ. ಮತ್ತೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಆ ಕಡೆ ಹೋದ್ರೆ ವ್ಲಾಗ್ ಮಾಡ್ಬೋದು, ಬಟ್ ನಾನು ಜಾಸ್ತಿ ಇರೋದು ಲಚ್ಚು ಜೊತೆ. ಸೊ ಲಚ್ಚು ಜೊತೆನೆ ವಿಡಿಯೋ ಮಾಡ್ತೇನೆ, ಅದಕ್ಕೆ ಏನಾಯ್ತು. ಅದಕ್ಕೆ ಬೇರೆಯವರದ್ದು ವ್ಲಾಗ್ ನೋಡಿ ಅವರದ್ದು ಸ್ವಲ್ಪ ಕಂಟೆಂಟ್ ಇರ್ತದೆ ಅಂತೆಲ್ಲ ಹೇಳ್ತೀನಿ. ನನಗೆ ಬೇರೆಯವರು ಕಾಪಿ ಮಾಡಿ ಎಂತ ಸಹ ಆಗ್ಲಿಕ್ಕಿಲ್ಲ ಆಯ್ತಾ. ನನ್ನದೇನು ಉಂಟು ನಾನು ಅದನ್ನ ಮಾಡಿ ಹಾಕ್ತೇನೆ. ಅದಕ್ಕೆ ಕಮೆಂಟ್ ಮಾಡಿದ್ರಲ್ಲ, ಅದಕ್ಕೆ ಹೇಳಿದ್ರು ಮತ್ತೊಬ್ಬರದ್ದು ಕಾಪಿ ಯಾಕೆ ಅಲ್ವಾ, ನಮ್ಮದು ಇರ್ಲಿ. ನಮ್ಮದು ಬೇರೆಯವ್ರು ಕಾಪಿ ಮಾಡುವಾಗಿರ್ಬೇಕು, ನಾವು ಮತ್ತೊಬ್ಬರದ್ದು ಕಾಪಿ ಮಾಡುವಾಗಿರ್ಬಾರ್ದು. ಏನ್ ಹೇಳ್ತೀರಾ? ಈಗ ನೋಡಿ, ನಾನು ಅದೇ ಕಾಂಪಿಟೇಷನ್ ಅದೆಲ್ಲ ಮಾಡಿದಲ್ವಾ, ಟೈಟಲ್ ಇಂದ ಹಿಡಿದು ಎಲ್ಲವೂ ಕೂಡ ಕಾಪಿ ಮಾಡ್ತಿದ್ದಾರೆ. ನನಗೆ ಲಿಂಕ್ ಬರ್ತುಂಟು, ಲೈಕ್ ಮಾಡಿ ಶೇರ್ ಮಾಡಿ ಅಂತ. ಹೇಗೆ ಅಂತ ಹೇಳಿದ್ರೆ ಅದೊಂದು ಬಿಸ್ನೆಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ನಾನೆಂತ ನನ್ನ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರೋದು. ಅದನಿಗೆ ಬಿಸ್ನೆಸ್ ಆಗಿ ಒಬ್ಬ ಯೂಟ್ಯೂಬ್ ಚಾನಲ್ ಯಾರೋ ಇದ್ದಾನಪ್ಪ, ಅವನು ಅದನ್ನೇ ಬಿಸ್ನೆಸ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಫಸ್ಟಿಗೆ 50 ರೂಪಾಯಿ ತಂದೆ ಎಂಟ್ರಿ ಫೀಸ್, ಇವಾಗ 65 ತನಕ ಬಂದಿದೆ. ಸೊ ಇದು ತರ ತುಂಬಾ ಇದು ಮಾಡ್ತಿದ್ದಾರೆ ಗೊತ್ತಾಯ್ತಾ. ಅದು ನಮ್ಮದು ಕಾಪಿ ಮಾಡಿದ್ದು. ನನಗೆ ಏನು ಗೊತ್ತಾ, ಕಮ್ಯುನಿಟಿ ಪೋಸ್ಟಲ್ಲಿ ಫಸ್ಟ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದ್ದು ನಾನೇ. ಆನಂತರ ಎಲ್ಲ ಶುರು ಮಾಡಿದ್ರು, ಅದಕ್ಕೆ ಬಿಟ್ಟೆ ನಂಗೆ ಬೇಡ ಅಂತ. ಯಾಕೆ ಸುಮ್ಮನೆ ಕಾಪಿ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಕಾಪಿ ಮಾಡ್ಬೇಕೇನೋ ಗೊತ್ತಾ, ತುಂಬ ವೈರಲ್ ಆಗಿರ್ತದೆ ನೋಡಿ, ಇಂಥದ್ದೊಂದು ಕಂಟೆಂಟ್ ಅದಿದು ಅಂತ, ಅದನ್ನೆಲ್ಲ ಕಾಪಿ ಮಾಡೋದು ಓಕೆ. ಇದನ್ನೆಲ್ಲ ಕಾಪಿ ಮಾಡೋದು. ಏನಾದರೂ ನಾನು ಕಂಟೆಂಟ್ ಮಾಡ್ತೇನಾ, ಅದು ಕೂಡ ಕಾಪಿ ಮಾಡೋದು ತುಂಬ ಬರ್ತಾ ಇರುತ್ತೆ. ಪರವಾಗಿಲ್ಲ, ನಮ್ಮದು ಕಾಪಿ ಮಾಡಿದ್ರೆ ನಮಗೆ ಸಹ ಒಂದು ಖುಷಿ. ಯಾಕಂತ ಹೇಳಿದ್ರೆ ನಮ್ಮದು ಕಾಪಿ ಮಾಡಿದ್ರಲ್ವಾ ಅಂತ. ಅದು ಬಿಟ್ಟು ನಾವು ಮತ್ತೊಬ್ಬರದ್ದು ಕಾಪಿ ಮಾಡ್ಲಿಕ್ಕೆ ನಾವು ಹೋಗುದಿಲ್ಲ. ವೈರಲ್ ಆಗಿದೆ ಖಂಡಿತ, ನಾನು ಅದನ್ನ ಹೇಳ್ತೇನೆ, ಇದು ಈ ತರ ಮಾಡಿದ್ದಾರೆ, ಸೊ ಅದಕ್ಕೆ ನಾವು ಮಾಡ್ತಿದ್ದೇವೆ ಅಂತ ಹೇಳ್ತೇನೆ, ಖಂಡಿತ ಹೇಳ್ತೇನೆ. ಹಾಗಂತ ಸಿಕ್ಕಿದನ್ನ ಬಿದ್ದಿದ್ದನ್ನ ಎಲ್ಲ ಕಾಪಿ ಮಾಡುವ ಕೆಲಸ ನನ್ನದಲ್ಲ. ಓಕೆನಾ. ಅವಳ ಇದ್ಲು, ನಾನು ಅವಳ ಜೊತೆ ಇವತ್ತು ಸಾಂಗ್ ಹೇಳು ಅಂತ ಹೇಳಿ ಇವತ್ತು ವಿಡಿಯೋ ಮಾಡಿದ್ರೆ ಅವಳ ಇಲ್ಲ. ಕತ್ತೇರಿ ಅವಳು ನೋಡಿ, ಅಮ್ಮಂದೆಲ್ಲ ಮಿಷಿನ್ ಇದು ಟೇಪ್ ಎಲ್ಲ ಇಟ್ಕೊಂಡು ಕತ್ತೇರಿ ಇಲ್ಲಿಟ್ಟು ನಮ್ಮ ಮಿಷಿನ್ ಹಾಕೋದೆಲ್ಲ ನೋಡಿದಾಳಲ್ವಾ. ಕತ್ತೇರಿ ಮೂಳು ಇವತ್ತು ಲಚ್ಚೊಂದು ಸ್ಟಿಚಿಂಗ್ ಮಾಡ್ತಿದ್ದಾಳೆ. ಲಚ್ಚದಾತ ಮಂಪುನು ಇನ್ನ ಕಾಜಿ ತುಪ್ಪಲೆ ಲಚ್ಚಿನ ಕಾಜಿ ನೋಡಿ. ನಿಮ್ಗೆ ಲಚ್ಚು ಬೇಕಾ ನಿಮ್ಗೆ? ಕೇಳು, ಲಚ್ಚು ಬೇಕಾ? ಯಾರಾದ್ರೂ ಹಿಡಿಲಿಕ್ಕೆ ಬಂದ್ರೆ ಉಂಟಲ್ಲ, ಅವ್ರಿಗೆ ಹೊಡಿತಾಳೆ, ಜೋರಿದಾಳೆ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಅವಳಿಗೆ ಎಂತ ಗೊತ್ತುಂಟಾ, ಕೋಪ ಬರುವಾಗೆಲ್ಲ ಅವಳ ಹತ್ರ ಹೋಗ್ಬಾರದು, ಅದೆಲ್ಲ ಉಂಟು ಅವಳದು. ಈಗ ಸ್ವಲ್ಪ ಅದನ್ನೆಲ್ಲ ಕರೆಕ್ಟ್ ಮಾಡಿದ್ದೇವೆ. ಅಮ್ಮು ಅವಲ್ಲ ಅಮ್ಮು. ಮತ್ತೆ ವಿಶೇಷ ಲಚ್ಚು ಮತ್ತೆ ವಿಶೇಷ ಎಂತ ಹೇಳು? ಎಂತೆಲ್ಲ ಸರಿ ಗೈಸ್, ನನಗೆ ಲೇಟ್ ಆಯಿತು, ನಾನು ಇನ್ನು ಹೊರಡುದು. ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾಳೆ. ಜಾಸ್ತಿ ಬೇರೆ ಟೈಪ್ ಇದು ವ್ಲಾಗ್ ಮಾಡ್ತೇನೆ, ಇದೊಂದೇ ಅಲ್ಲ. ಓಕೆನಾ. ಅದೇ ಕೆಲ್ಸಕ್ಕೆ ಹೋಗೋಕೆ ಆಗೋದಿಲ್ಲ, ಬಾಕಿ ಟೈಮಲ್ಲಿ ವ್ಲಾಗ್ ಎಲ್ಲ ಜಾಸ್ತಿ ಬೇರೆ ಟೈಪ್ ಇದು ಮಾಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋರಿಗೆ ಗೊತ್ತಿರ್ಬೋದು, ಡೈಲಿ ಕಮೆಂಟ್, ಅದರಲ್ಲಿ ಬೆಸ್ಟ್ ಕಮೆಂಟ್ ಅನ್ನು ಚೂಸ್ ಮಾಡಿ ಅವರಿಗೆ ವೀಕೆಂಡ್ ಅಲ್ಲಿ ಪ್ರೈಸ್ ಇದೆ. ವೀಕೆಂಡ್ ಅಲ್ಲಿ ನಾಳಿದ್ದು ಸಂಡೇ ಪ್ರೈಸ್ ಅನೌನ್ಸ್ ಮಾಡ್ತೇನೆ. ಸೊ ಇದು ಇವತ್ತೇ ವಿಡಿಯೋ ಹೋಗ್ತಾ ಉಂಟು, ಇವತ್ತು ಫ್ರೈಡೇ. ಓಕೆನಾ. ಎಸ್, ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.